ತಾಲೂಕು ವ್ಯಾಪ್ತಿಯಲ್ಲಿ ಬುಧವಾರ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಕುಂಭದ್ರೋಣ ಮಳೆಯಾಗಿದೆ. ಎಡೆಬಿಡದೆ ಸುರಿದ ಮಳೆಯಿಂದಾಗಿ ತಗ್ಗು ಪ್ರದೇಶಗಳೆಲ್ಲ ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಒಂದೇ ಸಮನೆ ಸುರಿದ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ತಾಲೂಕಿನ ಎಲ್ಲಾ ರಸ್ತೆಗಳು ನೀರಿನಿಂದ ತುಂಬಿ ಹೋಯಿತು. ಚರಂಡಿಯಲ್ಲಿ ಹರಿಯಬೇಕಾಗಿದ್ದ ನೀರು ರಸ್ತೆಯಲ್ಲಿ ಹರಿದು ಕೃತಕ ಕೆರೆಗಳು ನಿರ್ಮಾಣಗೊಂಡಿತ್ತು. ಬೀಚ್ ರೋಡಿನ ಶ್ರೀನಿವಾಸ್ ಹೋಟೆಲ್ ಬಳಿ ಪೆಟ್ರೋಲ್ ಪಂಪ್ನಲ್ಲಿ ಚರಂಡಿ ಬ್ಲಾಕ್ ಆಗಿ ನೀರು ಸಂಗ್ರಹಗೊಂಡು ಆತಂಕದ ಸ್ಥಿತಿ ನಿರ್ಮಾಣಗೊಂಡಿತ್ತು. ಬೀಚ್ ರೋಡಿನಲ್ಲೂ ಅಂಗಡಿ ಹಾಗೂ ಹೋಟೆಲ್ಗಳಿಗೆ ನೀರು ನುಗ್ಗಿ ವ್ಯಾಪಾರಿಗಳು ತೊಂದರೆಯನ್ನ ಅನುಭವಿಸಿದರು. ಬಂಟ್ವಾಳ ಬೈಪಾಸ್ನ ಅಜಕಳದ ಡೆನ್ಸಿಲ್ ಡಿಸೋಜಾ ಎಂಬುವರ ಮನೆ ಸಂಪೂರ್ಣ ಜಲಾವೃತಗೊಂಡಿತ್ತು. ಅಜಕಳದ ವಸತಿ ಬಡಾವಣೆ ಪರಿಸರವು ಸಂಪೂರ್ಣ ನೀರು ತುಂಬಿಕೊಂಡು ದ್ವೀಪದ ರೀತಿ ಕಂಡುಬಂತು.